ನಮ್ಮದೇ ಆದಂತಹ ದೇಶದ ಈ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿ ನಮ್ಮ ಹುಡುಗರಲ್ಲಿ ಇಂತಹ ಒಳ್ಳೆಯ ಸಂಸ್ಕಾರವನ್ನು ಕೊಡತಕ್ಕಂಥದ್ದು ನಾವು ತುಂಬ ಹೃದಯದಿಂದ ಇದನ್ನು ನಾವು ಅಭಿನಂದಿಸಬೇಕಾಗಿರ್ತಕ್ಕಂಥದ್ದು. 25 ವರ್ಷಗಳಲ್ಲಿ ಈ ಮಾಡಿದ ಸೇವೆ ಅನುಪಮವಾದ ಸೇವೆ ಇದೆ. ಹೆಜ್ಜೆಗೆಜ್ಜೆ ಪ್ರತಿಷ್ಠಾನ ಸಂಸ್ಥೆಯ ಮುಖ್ಯಸ್ಥರಾದ ವಿದುಷಿ ಶ್ರೀಮತಿ ಯಶಾ ರಾಮಕೃಷ್ಣರವರು ಪ್ರಾಸ್ತಾವಿಕ ಭಾಷಣ ಮಾಡಿದ್ರು. ಬಳಿಕ ಸಂಸ್ಥೆಯ ಕಿರು ಚಿತ್ರಣ ಕೂಡ ನೀಡಿದ್ರು. ಮಣಿಪಾಲದಲ್ಲಿ 1992ರಲ್ಲಿ ಪ್ರಾರಂಭಗೊಂಡ ಹೆಜ್ಜೆಗೆಜ್ಜೆ ನೃತ್ಯ ಸಂಸ್ಥೆಯು 25 ಸಂವತ್ಸರಗಳನ್ನು ಯಶಸ್ವಿಯಾಗಿ ಪೂರ್ತಿಗೊಳಿಸಿದೆ. ಕಳೆದ 25 ವರ್ಷಗಳಿಂದ ಎಳೆಯ ಮಕ್ಕಳನ್ನು ಭರತನಾಟ್ಯ, ಜಾನಪದ, ಲಘುಶಾಸ್ತ್ರೀಯ, ಮೋಹಿನಿ ಅಟ್ಟಂ ಮುಂತಾದ ನೃತ್ಯಗಳಲ್ಲಿ ತರಬೇತಿಗೊಳಿಸಿ ಓದಿನ ಜೊತೆಗೆ ಭಾರತೀಯ ಸಂಸ್ಕೃತಿಯ ಮೌಲ್ಯವನ್ನು ಬೆಳೆಸಿಕೊಳ್ಳಲು ಸಹಾಯವಾಗುವಂತೆ ತರಬೇತಿ ನೀಡಿ ಅವರಿಗೆ ಸೂಕ್ತ ವೇದಿಕೆ ಒದಗಿಸಿ ರಾಜ್ಯ, ರಾಷ್ಟ್ರಮಟ್ಟದಲ್ಲಿ ಬಹುಮಾನ, ಪ್ರಶಸ್ತಿ ಹಾಗೂ ವಿದ್ಯಾರ್ಥಿ ವೇತನ ಗಳಿಸುವ ಅವಕಾಶವನ್ನು ನೀಡಿದೆ. ಹೆಜ್ಜೆಗೆಜ್ಜೆಯು ಸುಮಾರು 1000ಕ್ಕೂ ಹೆಚ್ಚು ಯಶಸ್ವಿ ನೃತ್ಯ ಕಾರ್ಯಕ್ರಮವನ್ನು ರಾಜ್ಯ, ರಾಷ್ಟ್ರದಾದ್ಯಂತ ನೀಡಿದೆ. 2002ರಲ್ಲಿ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದರ ಪರ್ಯಾಯಾವಧಿಯಲ್ಲಿ ಅವರ ಅನುಗ್ರಹದೊಂದಿಗೆ ನೃತ್ಯ ಸರಣಿ ಕಾರ್ಯಕ್ರಮ, ರಾಜ್ಯ ಮಟ್ಟದ ಭರತನಾಟ್ಯ ಸ್ಪರ್ಧೆ, ಅಂತಾರಾಷ್ಟ್ರೀಯ ಖ್ಯಾತಿಯ ನೃತ್ಯ ಕಲಾವಿದರಿಂದ ನೃತ್ಯ ಕಾರ್ಯಕ್ರಮಗಳು, ನೃತ್ಯ ಕಾರ್ಯಾಗಾರ, ನೃತ್ಯ ಚಿಗುರು ಮುಂತಾದ ಕಾರ್ಯಕ್ರಮಗಳನ್ನು ಆಯೋಜಿಸಿ ದಶಮಾನೋತ್ಸವವನ್ನು ಆಚರಿಸಿದ ಹೆಜ್ಜೆಗೆಜ್ಜೆಗೆ ಶ್ರೀ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದರು ಭರತ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ. ಅಧ್ಯಕ್ಷೀಯ ಭಾಷಣ ಮಾಡಿದ ರಘುಪತಿ ಭಟ್ ರವರು ಮಾತನಾಡಿ, ಕಲೆ, ಸಾಹಿತ್ಯ, ಸಂಸ್ಕೃತಿ ಹೆಸರುವಾಸಿಯಾದ ಉಡುಪಿ ಜಿಲ್ಲೆಯ ಗರಿಮೆಯನ್ನ ಮತ್ತಷ್ಟು ಹೆಚ್ಚಿಸುವಲ್ಲಿ ಸಹಕಾರಿಯಾಗಿರುವ ಹೆಜ್ಜೆಗೆಜ್ಜೆ ಸಂಸ್ಥೆಯ ರಜತ ಮಹೋತ್ಸವ ಸಮಾರಂಭದ ಸರಣಿ ಕಾರ್ಯಕ್ರಮಗಳಿಗೆ ತನ್ನ ಸಂಪೂರ್ಣ ಸಹಕಾರವಿದೆ ಹಾಗೂ ರಾಜ್ಯ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಧನ ಸಹಾಯವನ್ನ ಪಡೆಯುವಲ್ಲಿ ಪ್ರಯತ್ನಿಸುತ್ತೇನೆ ಎಂದು ಹೇಳಿದರು. ಹೆಜ್ಜೆಗೆಜ್ಜೆಯ ಒಂದು ಬೆಳ್ಳಿ ಹೆಜ್ಜೆ, ಹೆಜ್ಜೆಗೆಜ್ಜೆ ಬೆಳ್ಳಿ ಹೆಜ್ಜೆ ಅಂತಿರುವಂಥ ಒಂದು 25 ವರ್ಷದ ಸಂಭ್ರಮವನ್ನು ಆಚರಿಸಲಿಕ್ಕೋಸ್ಕರ ಒಂದು ರಜತ ಮಹೋತ್ಸವವನ್ನು ಈ ವರ್ಷ ಮಾಡುವುದು ಅಂತೇಳುವಂಥ ಸಂಕಲ್ಪವನ್ನು ಮಾಡಿ ಅದರ ಉದ್ಘಾಟನೆ ಇವತ್ತು ನಡೆದಿದೆ. ಪ್ರಾಯಶಃ ಈ ರಜತ ಮಹೋತ್ಸವ ಅತ್ಯಂತ ಯಶಸ್ವಿಯಾಗಿ ನಡೆಯಲಿ ಅಂತ ನಾನು ಶ್ರೀಕೃಷ್ಣ ಮುಖ್ಯ ಪ್ರಾಣರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ನಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಶ್ರೀಮತಿ ಯಶಾ ರಾಮಕೃಷ್ಣರವರು ಕಳೆದ 25 ವರ್ಷದಿಂದ ಸಾಕಷ್ಟು ವಿದ್ಯಾರ್ಥಿನಿಯರನ್ನು ಈ ಒಂದು ಸಾಂಸ್ಕೃತಿಕ ಕ್ಷೇತ್ರಕ್ಕೆ, ವಿಶೇಷವಾಗಿ ಭರತನಾಟ್ಯದಲ್ಲಿ ತಯಾರು ಮಾಡಿ ಸಮಾಜಕ್ಕೆ ನೀಡಿದ್ದಾರೆ. ಅವೆಲ್ಲ ಅವರ ಶಿಷ್ಯಂದರು ಇವತ್ತು ಸಾಕಷ್ಟು ಕಡೆ ಕೆಲವು ಇಂಥ ಸಂಸ್ಥೆಗಳನ್ನು ಹುಟ್ಟಿ ಹಾಕಿ ಅವರು ಒಂದಷ್ಟು ಜನರನ್ನು ತಯಾರು ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಇವತ್ತು ಅವ್ರದ್ದು ಸಂಸ್ಥೆ 25ನೇ ವರ್ಷವನ್ನು ಆಚರಿಸಿ ರಜತ ಮಹೋತ್ಸವವನ್ನು ಆಚರಿಸ್ತಾ ಇದೆ. ಈ ರಜತ ಮಹೋತ್ಸವವನ್ನು ಆಚರಿಸುವುದರಿಂದ 2 ಪ್ರಯೋಜನ. ಒಂದನೆಯದು, ಒಂದು ಸಾಂಸ್ಕೃತಿಕ ಲೋಕಕ್ಕೆ ಹೊಸ ಹೊಸ ಕೊಡುಗೆಗಳು ಮತ್ತು ನಿರಂತರವಾಗಿ ಅವಕಾಶಗಳು ಸಿಕ್ಕಿದಾಗುತ್ತದೆ. ಶ್ರೀಮತಿ ಮಿತ್ರಾ ಎಸ್ ರಾವ್ ರವರು ಮಾತನಾಡಿ, ಇಂದಿನ ಟಿವಿ ಚಾನೆಲ್ಗಳಲ್ಲಿ ಪ್ರಸಾರವಾಗುತ್ತಿರುವ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನ ವೈಭವೀಕರಿಸುವ ರಿಯಾಲಿಟಿ ಶೋಗಳ ಹಾವಳಿ ಹೆಚ್ಚುತ್ತಿದ್ದು, ಭಾರತೀಯ ನೃತ್ಯ ಮತ್ತು ಸಂಗೀತ ಪರಂಪರೆಯನ್ನ ಬೆಳೆಸಿಕೊಂಡು ಮುಂದಿನ ಪೀಳಿಗೆಗೆ ಕೊಂಡೊಯ್ಯುವಲ್ಲಿ ಹೆಜ್ಜೆಗೆಜ್ಜೆಯಂತಹ ಸಂಸ್ಥೆಗಳು ಪ್ರಮುಖ ಪಾತ್ರ ವಹಿಸುತ್ತಿವೆ ಎಂದು ಹೇಳಿದರು. ನನಗೆ ನೃತ್ಯ ಕಲಿತು ಗೊತ್ತಿಲ್ಲ, ಆದರೆ ನೃತ್ಯ ನೋಡೋದಂದ್ರೆ ಬಹಳ ಇಂಟ್ರೆಸ್ಟ್. ನೋಡಿ, ಏನೇ ಒಂದು ಪ್ರೋಗ್ರಾಮ್ ಒಂದು ಸಕ್ಸಸ್ ಆಗಬೇಕಾದ್ರೆ ಚಂದ ಪರ್ಫಾರ್ಮೆನ್ಸ್ ಇರಬೇಕು, ಒಳ್ಳೆ ಆಡಿಯನ್ಸ್ ಇರಬೇಕು, ಅದನ್ನು ಎಂಜಾಯ್ ಮಾಡಲಿಕ್ಕೆ ಇರಬೇಕು, ಆವಾಗ ಕಂಪ್ಲೀಟ್ ಆಗ್ತದೆ. ಹಾಗೆ ನಾನು ಯೋಚಿಸ್ಕೊಳ್ಳೋದು, ಇದೊಂದು ನೃತ್ಯ ಅಂತಂದರೆ ಒಂದು ಜನರಿಗೆ ಬಂದ್ಬಿಟ್ಟಿದೆ. ಈಗ ತುಂಬ ಶೋಸ್ ಎಲ್ಲ ಬರಲಿಕ್ಕೆ ಶುರು ಆಗಿದೆ ಟಿ ವಿಯಲ್ಲಿ, ಡ್ಯಾನ್ಸ್ ಶೋಸ್. ಒಂದೊಂದಕ್ಕೆ ಅರ್ಥನೇ ಇಲ್ಲ. ಎಕ್ಸಸೈಸ್ ಮಾಡ್ತಿದಾರ, ಸರ್ಕಸ್ ಮಾಡ್ತಿದಾರ, ಏನು ಮಾಡ್ತಿದಾರೆ ಅರ್ಥ ಆಗೋದಿಲ್ಲ. ಬಟ್ ನಮ್ಮ ಇಂಡಿಯನ್ ಕಲ್ಚರಲ್ಲಿ ಎಷ್ಟು ಚಂದ ಡ್ಯಾನ್ಸ್ ನೋಡಿ, ಆ ಒಂದು ಮೂಮೆಂಟ್ಸಲ್ಲಿ ಏನೆಲ್ಲ ಇಡೀ ಕತೆ ಹೇಳ್ಬಿಡ್ತಾರೆ. ಅಂಥ ಒಂದು ಕಲೆ ಎಲ್ಲಿಯೂ ಸಹ ಗೊತ್ತಿಲ್ಲ. ಈಗ ನೋಡಿ, ಎಲ್ಲ ಬೇರೆ ಬೇರೆ ಕಂಟ್ರೀಸಿಂದ ಇಲ್ಲಿ ಬಂದು ರಿಸರ್ಚ್ ಮಾಡ್ತಿದ್ದಾರೆ. ಅವರು ರಿಸರ್ಚ್ ಮಾಡಿ ಅವರ ಡ್ಯಾನ್ಸ್ ಉಂಟಲ್ಲ ವಾಟ್ಸಾಪಲ್ಲಿ ಸರ್ಕ್ಯುಲೇಟ್ ಆಗ್ತದೆ. ಇದೊಂದು ಬಹಳ ಒಂದು ವಿಚಿತ್ರವಾದ ಸಂಗತಿ ಈಗಿದು.
ಆದರೂ ಸಹ ಜನರಿಗೆ ನೋಡಿ ನಮ್ಮ ಯಶ ರಾಮಕೃಷ್ಣ ಅವರು ಹೀಗೆಲ್ಲ ಒಂದು ಹೊಸ ಹೊಸ ಟೈಪ್ ಆಗಿ ಡ್ಯಾನ್ಸ್ ಹೇಳ್ಸ್ಕೊಡ್ತಿದ್ದಾರೆ. ಒಂದು ಪ್ರೋಗ್ರಾಮ್ ಅಂತ ಹೇಳಿದರೆ ಹೆಚ್ಚಾಗಿ ಕಟ್ ಕಾಪಿ ಪೇಸ್ಟ್, ಯಾರೋ ಒಳ್ಳೇದು ಮಾಡಿದ್ರೆ ಅದನ್ನು ಕಾಪಿ ಮಾಡಿದ್ರು ಇಂಟರ್ನೆಟ್ಟಲ್ಲಿ, ಅದನ್ನು ಪುನಃ ಒಂದು ಸ್ವಲ್ಪ ಆಚೆ ಟಚಪ್ ಮಾಡಿ ಕೊಡ್ತಾರೆ ಡ್ಯಾನ್ಸ್ ಪ್ರೋಗ್ರಾಮ್. ಬಟ್ ಇವರು ಒಂದು ಸಣ್ಣ ನನಗೊಂದು ಹೇಳಿದ್ರು ಅವರು, ಆ ಒಂದು ಕೆಮಿಕಲ್ ರಿಯಾಕ್ಷನ್ ಇಟ್ಕೊಂಡು ಒಂದು ಬೇಸ್ ಆಗಿ ಇಟ್ಕೊಂಡು ಒಂದು ಡ್ಯಾನ್ಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ಒಂದು ಕ್ರಿಯೇಟಿವಿಟಿನ ನಾವು ನಿಜ ಹೊಗಳ್ಬೇಕು. ಕಾರ್ಯಕ್ರಮದಲ್ಲಿ ಉಡುಪಿ ಶಾಸಕರಾದ ಕೆ ರಘುಪತಿ ಭಟ್ ಅಧ್ಯಕ್ಷತೆ ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ಮಾಜಿ ಸಚಿವರಾದ ಪ್ರಮೋದ್ ಮಧ್ವರಾಜ್, ಹಿರಿಯ ಕಲಾ ವಿಮರ್ಶಕರಾದ ಎ ಈಶ್ವರಯ್ಯ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಸಹಕಾರಿ ಮೀನುಗಾರಿಕಾ ಮಾರುಕಟ್ಟೆ ಫೆಡರೇಷನ್ ಅಧ್ಯಕ್ಷರಾದ ಯಶ್ಪಲ್ ಸುವರ್ಣ, ಮಣಿಪಾಲ ಮಾಹೆಯ ನಿವೃತ್ತ ಕುಲಸಚಿವರಾದ ಟಿ ರಂಗಪೈ, ಮಂಗಳೂರಿನ ಶ್ರೀನಿವಾಸ, ಸಮೂಹ ಶಿಕ್ಷಣ ಸಂಸ್ಥೆಗಳ ನಿರ್ದೇಶಕರಾದ ಶ್ರೀಮತಿ ವಿಜಯಲಕ್ಷ್ಮಿ, ಮಂಗಳೂರಿನ ಎ ಶ್ಯಾಮರಾವ್ ಪ್ರತಿಷ್ಠಾನದ ಕಾರ್ಯದರ್ಶಿಗಳಾದ ಶ್ರೀಮತಿ ಮಿತ್ರ ಎಸ್ ರಾವ್, ಪಲಿಮಾರು ಮಠದ ದಿವಾನರಾದ ವೇದವ್ಯಾಸ್ ತಂತ್ರಿಯವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು. ಸಭಾ ಕಾರ್ಯಕ್ರಮ ಮುಗಿದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮವೂ ನಡೆಯಿತು. ಬ್ಯೂರೋ ರಿಪೋರ್ಟ್, ಸ್ಪಂದನ ನ್ಯೂಸ್, ಉಡುಪಿ. ನಿಮ್ಮ ಭಕ್ತರ